ಕಾಸರಗೋಡು ಜಿಲ್ಲೆಯ ಸ್ಥಳೀಯಾಡಳಿತ ಚುನಾವಣೆಯ ದಿನಾಂಕ ಹತ್ತಿರವಾಗುತ್ತಿದ್ದಂತೆಯೇ ಚುನಾವಣಾ ಪ್ರಚಾರ ಬಿರುಸು ಪಡೆಯುತ್ತಿದೆ. ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಗಳು ಸಜ್ಜಾಗ್ತಾ ಇದೆ. ಕರ್ನಾಟಕದ ಬಳಿಕ ಕೇರಳದ ಮೊದಲ ಪಂಚಾಯತ್ ಆಗಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ ತುಮಿನಾಡಿನಲ್ಲಿ ಜನಕೀಯ ಸ್ವತಂತ್ರ ಅಭ್ಯರ್ಥಿ ಅನಿಸಾ ಶಾಫಿ ಅವರ ಚುನಾವಣಾ ಕಚೇರಿ ಉದ್ಘಾಟನೆಗೊಂಡಿತು. ಈ ವಾರ್ಡ್ನಲ್ಲಿ ಬಿಜೆಪಿ ಮತ್ತು ಯುಡಿಎಫ್ ನೇರ ಸ್ಪರ್ಧೆ ಏರ್ಪಟ್ಟಿರುವ ಮಧ್ಯೆ ಎಲ್ಡಿಎಫ್ ಹಾಗೂ ಇತರ ಪಕ್ಷಗಳ ಮತ್ತು ಸಂಘಟನೆಗಳ ಬೆಂಬಲದೊಂದಿಗೆ ಜನಕೀಯ ಅಭ್ಯರ್ಥಿ ಕಣಕ್ಕಿಳಿದಾಗ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಗಣೇಶ್ ಕುಂಜತ್ತೂರು ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭವನ್ನು ಅಭ್ಯರ್ಥಿ ಅನಿಸಾ ಶಾಫಿ ಅವರು ಉದ್ಘಾಟಿಸಿದರು. ಅಶ್ರಫ್ ಕುಂಜತ್ತೂರು, ಬದ್ರುದ್ದೀನ್, ಮುನೀರ್ ತುಮಿನಾಡು, ಯಾಕೂಬ್ ಕುಂಜತ್ತೂರು, ಹುಟ್ಟಿ ತುಮಿನಾಡು, ಅದ್ರಾಮ್ ಮೊದಲಾದವರು ಈ ಸಂದರ್ಭ ಮಾತನಾಡಿದರು. നിങ്ങൾ അഭ്യർത്ഥിക്കുന്നു. പിന്നെ നിങ്ങളുടെ കൂടെ എന്നും ഞാൻ ഉണ്ടാകും. എല്ലാ കാര്യത്തിലും നിങ്ങളുടെ എല്ലാ ആവശ്യങ്ങൾക്കും എന്നെ കഴിയുന്ന പരമാവധി സഹായം ഞാൻ ചെയ്യും. ഇൻഷാ അല്ലാഹ്. ഇതാണ് പറയാനുള്ളത് ഇപ്പോൾ തൽക്കാലം. ತುಮಿನಾಡು ವಾರ್ಡ್ನಲ್ಲಿ ಯುಡಿಎಫ್ನಿಂದ ಮುಷ್ರತ್ ಜಹಾನ್, ಬಿಜೆಪಿಯಿಂದ ಮೋಹಿನಿ ಹಾಗೂ ಜನಕೀಯ ಸ್ವತಂತ್ರ ಅಭ್ಯರ್ಥಿಯಾಗಿ ಅನಿಸಾ ಶಾಫಿ ಚುನಾವಣಾ ಕಣದಲ್ಲಿದ್ದಾರೆ.